ಸುಮಾರು 30 ವರ್ಷಗಳ ಹಿಂದೆ ಹಲವಾರು ಹಿರಿಯರ ಹಾಗೂ ದಾನಿಗಳ ಸಹಕಾರದಿಂದ ಗಣೇಶೋತ್ಸವ ಸಮಿತಿಯನ್ನು ಆರಂಭಿಸಲಾಯಿತು. ಆ ಬಳಿಕ ನಿರಂತರವಾಗಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದ ಗಣೇಶೋತ್ಸವ ಸಮಿತಿಯು ಇದೀಗ ಸ್ವಂತ ಜಾಗ ಖರೀದಿ ಮಾಡಿ ಸಭಾಂಗಣವನ್ನು ನಿರ್ಮಿಸಲು ಮುಂದಡಿ ಇಟ್ಟಿದ್ದು, ಅದರ ಶಿಲಾನ್ಯಾಸ ಕಾರ್ಯಕ್ರಮವು ಮಾರ್ಚ್ 17ರಂದು ಸಾಲೆತ್ತೂರು ಶಾಲಾ ಬಳಿಯ ನಿವೇಶನದಲ್ಲಿ ನಡೆಯಲಿದೆ ಎಂದು ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಉದಯಕುಮಾರ್ ರೈ ಅಗರಿ ತಿಳಿಸಿದರು. ಅವರು ಸಾಲೆತ್ತೂರಿನ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಹಲವಾರು ವರ್ಷಗಳಿಂದ ನಿರಂತರ ಗಣೇಶೋತ್ಸವದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದು, ಇದೀಗ ಸ್ವಂತ ಕಟ್ಟಡ ನಿರ್ಮಾಣದ ಉದ್ದೇಶದಿಂದ ಊರ ಪರವೂರ ದಾನಿಗಳ ಸಹಕಾರದಿಂದ 40 ಸೆಂಟ್ ಜಾಗವನ್ನು ಖರೀದಿ ಮಾಡಿದ್ದು, ಈ ಪೈಕಿ 5 ಸೆಂಟ್ ಜಾಗವನ್ನು ಉದ್ಯಮಿ ಮಾಧವ ಮಾವೆಯವರು ಉಚಿತವಾಗಿ ನೀಡಿದ್ದಾರೆ. ಸುಸಜ್ಜಿತವಾದ ಒಂದು ಸಭಾಭವನವನ್ನು ನಿರ್ಮಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದ್ದು, ಮಾರ್ಚ್ 17ರಂದು ಮುಂಬೈನ ಹೇರಂಬ ಇಂಡಸ್ಟ್ರೀಸ್ನ ಆಡಳಿತ ನಿರ್ದೇಶಕರಾದ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮವನ್ನು ಮೂರ್ಧಾತ್ಮ ಸಹಕಾರ ಮತ್ತೊಂದು ನಿರಂತರವಾಗಿ ಮೂರ್ಧಾತ್ಲೆಲ್ಲ ಹೆಲ್ಪ್ ಆಗ್ಲಿಕ್ಕ ಕನ್ನಡ ಕ್ಯಾಂಪ್ ಇನ್ನಿತರ ಸೇವಾ ಚಟುವಟಿಕೆ ಮಾಡೋದು ಇತ್ತೀಚೆಗೆ ಈ ಸರ್ತಿ ಐಕ್ಯನ ಸ್ವಂತ ಕಟ್ಟಡ ಮಾಡೋದು 40 ಸೆನ್ಸ್ ಜಾಗೆಯನ್ನು ಖರೀದಿ ಬಂದರು. ಮಾಧವ ಮಾವೇರು 5 ಸೆನ್ಸ್ ಜಾಗೆಯನ್ನು ಫ್ರೀ ಬಿಡ್ತೇವೆ. ಓಕೆ, ನಮ್ಮ ಈ ಉಪ್ಪುಣ ರೇಟ್ ಇಂಟ್ಲೆ ವ್ಯವಸ್ಥಾಪಕ ಮತದಾರ ಇಂಟ್ಲೆ ಒದಗಿಸದೆ ಇಂಥ ಕೆಲಸ ಕಾರ್ಯ ಯಾವುದು ಎಲ್ಲ ಈ ಸೋಮವಾರ 15ನೇ ತಾರೀಕಿಗೆ ಇಂಥ ಶಿಲಾನ್ಯಾಸ ಕಾರ್ಯಕ್ರಮ ನಡೆದು ಕೂಳೂರು ಕನ್ಯಾ ಹೇರಂಬ ಇಂಡಸ್ಟ್ರಿ ಲಿಮಿಟೆಡ್ ಮುಂಬೈ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರು ಕೆಮಿನೋ ಫಾರ್ ಮುಂಬೈ ಬೇರ್ನ ದಿವ್ಯ ಹಸ್ತೋಡು आणि ಕೆಸರುಗಲ್ಲು ಮಾಡೋಣ ಅಂಚನೆ ದೀಪೋಜ್ವಲ ಪ್ರಭಾಕರ್ ಭಟ್ ಕಲ್ಲಡ್ಕ ಹರೀಶ್ ಶೆಟ್ಟರ್ ಮತ್ತು ನಮ್ಮ ಸಂಸದೆ ಶಾಸಕರು ಕೂಡ ಸೇರಿದೆ ಈ ಕಾರ್ಯಕ್ರಮ ಭಾರಿ ವಿಜೃಂಭಣೆ ಮಾಡುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಮಾಧವ ಮಾವೆ, ಟ್ರಸ್ಟ್ನ ಕಾರ್ಯದರ್ಶಿ ಅಕ್ಷಯ್ ಕುಮಾರ್ ರೈ ಕೊಲ್ಲಾಡಿ, ಕೋಶಾಧಿಕಾರಿ ಸುಧೀರ್ ಕುಮಾರ್ ಪಾಲ್ತಾಜೆ, ಜೊತೆ ಕಾರ್ಯದರ್ಶಿ ಪ್ರಶಾಂತ್ ಕೋಕಳ ಹಾಗೂ ಟ್ರಸ್ಟಿಗಳು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಶೋರ್ ಕಲ್ಲ, ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.